ಈಗ ನಾವು ಅವರು ಸ್ನೇಹಿತರೆ ಬಹುಶಃ ಯಾವುದಾದ್ರೂ ವಿಚಾರದಲ್ಲಿ ಪದ ಬಳಕೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ವ್ಯಕ್ತಿಗಾಗಲಿ ಆ ನೋವಾಗದ ರೀತಿ ಬಳಸ್ತಕ್ಕಂಥದ್ದು ನಮ್ಮ ಸಂಸ್ಕೃತಿ ಸಂಸ್ಕಾರ. ಆ ರೀತಿ ಪ್ರತಿಯೊಬ್ಬರೂ ಇತ್ತೀಚೆಗೆ ನಾನು ಹಾನಗಲ್ ಚುನಾವಣೆ ಇರ್ಬೋದು, ಸಿಂದಗಿ ಚುನಾವಣೆ ಇರ್ತಕ್ಕಂಥದ್ದು ಇರ್ಬೋದು, ನಾವು ಭಾಷೆ ಬಳಸ್ತಕ್ಕಂಥ ಸಂದರ್ಭದಲ್ಲಿ ಇಡೀ ರಾಜ್ಯದ ಜನ, ದೇಶದ ಜನ ನೋಡ್ತಾ ಇರ್ತಾರೆ. ಅದನ್ನು ಅರ್ಥ ಮಾಡ್ಕೊಂಡು ಮಾತಾಡ್ತಕ್ಕಂಥದ್ದು ಒಳ್ಳೆಯದು ಅಂತಕ್ಕಂಥದ್ದು ನನ್ನ ಭಾವನೆ. ಇಲ್ಲ, ನಾವು ಅವರು ಒಳ್ಳೆಯ ಸ್ನೇಹಿತರಿಂದ ಜನತಾದಳದಲ್ಲಿದ್ದಂಥ ಸಂದರ್ಭದಲ್ಲಿ ಅವರೂ ಕಾಂಗ್ರೆಸ್ ಸರ್ಕಾರ ಹೋಗಬೇಕು ಅಂತಕ್ಕಂಥ ಭಾವನೆ ಇತ್ತು. ಜಮೀರ್ ಅವ್ರಿಗೂ ಕಾಂಗ್ರೆಸ್ ಸರ್ಕಾರ ಹೋಗಬೇಕು, ಸರಿಯಾಗಿ ಕೆಲಸ ನಡೀತಿಲ್ಲ, ರಾಜ್ಯ ಜನರಿಗೆ ಒಳ್ಳೇದಾಯ್ತಿಲ್ಲ ಇದು ಅಂತಕ್ಕಂಥದ್ದು. ಹೌದೌದೌದು. ಹಿಂದೆ ಏನೋ ಅವರು ಸರ್ಕಾರದಲ್ಲಿ ಪಾಲ್ದಾರ ಆಗಿದ್ರು, ಮಿನಿಸ್ಟರ್ ಆಗಿದ್ರು, പക്ഷേ ಅವ್ರಿಗೂ ಸರ್ಕಾರ ಇರ್ತಕ್ಕಂಥದ್ದು ಇಷ್ಟ ಇರಲಿಲ್ಲ. ಒಳ್ಳೆ ಸರ್ಕಾರ, ಅಭಿವೃದ್ಧಿ ವಿಚಾರವಾಗಿ ಬಿಜೆಪಿನೇ ಬರಬೇಕು ಅಂತಕ್ಕಂಥದ್ದಿತ್ತು. ನಾವು ಒಳ್ಳೆ ಸ್ನೇಹಿತರಾಗಿದ್ದರಿಂದ ನಿನ್ಗೆ ಎಲ್ಲಿ ಒಳ್ಳೇದಾಗುತ್ತೋ ಹೋಗುವಂತಕ್ಕಂಥದ್ದು ಹೇಳಿರ್ತಕ್ಕಂಥದ್ದು ಸತ್ಯ. ಇಲ್ಲ, ನಾನು ಸಿಗ್ತಾ ಇದ್ವಲ್ಲ, ನಾವೆಲ್ಲ ಜೊತೆಲೇ ಇದ್ವಲ್ಲ. ಅವ್ರು ಕಾಂಗ್ರೆಸ್ ಅಲ್ಲಿದ್ದು ನಾನು ದಳದಲ್ಲಿದ್ದೆ. ಸಂದರ್ಭದಲ್ಲಿ ಅವ್ರು ಕಾಂಗ್ರೆಸ್ ಅಲ್ಲಿದ್ರು, ನಾನು ದಳದಲ್ಲಿದ್ದೆ. ಯಾರು? ಹೌದು, ಹೇಳಿದ್ದಾರೆ. ಯಾರು ಬಂದು ಕರ್ಕಂತೀವಿ ನಾವು. ಇದು ರಾಷ್ಟ್ರೀಯ ಪಕ್ಷ ಅಲ್ಲ, ಅವರು ಅಂತ ಅಲ್ಲ, ಯಾರೇ ಬಂದು ನಮ್ಮ ಪಕ್ಷದ ಹೈಕಮಾಂಡ್ ಇದೆ, ನಿರ್ಧಾರ ಮಾಡುತ್ತೆ. ನಮ್ಮ ಪಕ್ಷದ ತತ್ವ ಸಿದ್ಧಾಂತಕ್ಕೆ ಒಪ್ಪಿ ಯಾರು ಬರೋದಾದ್ರೂ ಅದನ್ನು ಪಕ್ಷ ತೀರ್ಮಾನ ಮಾಡುತ್ತೆ. ಸತ್ಯ. ನನ್ನ ವಿಚಾರದಲ್ಲಿ ಅವ್ರು ಹೇಳಿದ್ರು, ನೀನು ಹೋಗೋ ಒಳ್ಳೇದಾಗಲಿ ನಿನಗೆ ಇದು ಅಂತ ಅಂದ್ಬಿಟ್ಟು ನನಗೆ ಆರೈಸಿ ಕಳಿಸಿದ್ರು. ಭಾಳ ಮುಂಚೆನೇ ಕಾಂಗ್ರೆಸ್ಗೆ ಹೋಗಿದ್ರು. ಸಮ್ಮಿಶ್ರ ಸರ್ಕಾರದಲ್ಲಿ ಅವ್ರು ಸಚಿವರಾಗಿದ್ರು. ನಾವು ಅವರೆಲ್ಲ ಇದೀಗ ಪಕ್ಷ ಬೇರೆ ಇದ್ರು, ನಾವೆಲ್ಲ ಸ್ನೇಹಿತರುಗಳೇ ಅಲ್ಲಿ ಇರ್ತಕ್ಕಂಥ ಸಂದರ್ಭ. ನಾನು ಅವರು ಸ್ನೇಹಿತರು, ನಾವಿಬ್ಬರು ಒಂದೇ ಪಕ್ಷದಲ್ಲಿ ಇರ್ತಕ್ಕಂಥವ್ರು. ಯೂಶಲಿ ಮಾತಾಡ್ತಕ್ಕಂಥ ಸಂದರ್ಭ ಹಿಂದೆ ಜನತಾದಳದಲ್ಲೇ ಇರ್ತಕ್ಕಂಥವ್ರು. ಈ ಕಾಂಗ್ರೆಸ್ಸಲ್ಲಿ ಅವರು ಸಚಿವರಾದರು, ಕಾಂಗ್ರೆಸ್ ಹೋಗಿ ಗೆದ್ದವ್ರು ಸಚಿವರಾದರು, ನಾನು ದಳದಲ್ಲೇ ಇದ್ದೆ. ಬಹುಶಃ ನಾವು ಭೇಟಿ ಆಯ್ತಾ ಇದ್ದೋ ಇದನ್ನು. ಇದು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಅವರು ನೆನ್ನೆ ದಿನ ನಾನೇ ಕಳಿಸ್ಕೊಟ್ಟೆ ಅಂತ ಹೇಳಿದ್ದಾರೆ. ನೀನು ಹೋಗೋ ಒಳ್ಳೇದಾಗಲಿ ಅಂತ ಅಂದ್ಬಿಟ್ಟು ಅವ್ರು ಹೇಳಿದ್ದಾರೆ. ಒಂದು ನಿಮಿಷ, BJP ನನಗೆಲ್ಲನೂ ಕೊಟ್ಟಿದೆ, ಎಲ್ಲವನ್ನೂ ಕೊಟ್ಟಿದೆ. ಉಪಚುನಾವಣೆಯಲ್ಲಿ ಗೆದ್ದಿದ್ದೇನೆ. ಮಂತ್ರಿ ಮಾಡ್ತೀನಿ ಅಂತ ಹೇಳಿದ್ರು, ಮಂತ್ರಿ ಮಾಡಿದ್ದೇನೆ. ನನಗೆ ಕೊಟ್ಟಂಥ ಖಾತೆಯಲ್ಲಿ ಒಳ್ಳೆ ಕೆಲಸ ಮಾಡಬೇಕು ಅಂತ ದೃಷ್ಟಿಯಿಂದ ನಾನು ಮಾಡಿದ್ದೇನೆ. ನನ್ನ ಕ್ಷೇತ್ರದ ಜನಕ್ಕೆ ಮತ್ತು ರಾಜ್ಯದ ಜನಕ್ಕೆ ಅನ್ಯಾಯ ಆಗದಂಗೆ ನಡ್ಕೊಂತೇನೆ. ನನಗಿನ್ನೇನು ಬೇಕು? ನಾನು ಸಚಿವನಾಗಬೇಕು, ನನ್ನ ಹಣೆ ಬರದಲ್ಲೇ ಸಚಿವನಾಗಬೇಕಾಯ್ತು, ಆಗಿದ್ದೇನೆ. ನನ್ನ ಕ್ಷೇತ್ರದಲ್ಲಿ ಮುಂದೆ BJPನೇ ನನಗೆ ಟಿಕೆಟ್ ಕೊಡುತ್ತೆ. ನಾನು ಗೆಲ್ತಕ್ಕಂಥ ವಿಶ್ವಾಸ ಸಂಪೂರ್ಣವಾಗಿದೆ. ನಾನು ಬೇರೆ ಪಕ್ಷಕ್ಕೆ ಹೋಗಿ ಏನು ಮಾಡಲಿ? ಬೇರೆ ಪಕ್ಷ ಇಲ್ಲ. ಅದು ಈಗ ನಾವು ಅವರು ಸ್ನೇಹಿತರೆ ಬಹುಶಃ ಯಾವುದಾದ್ರೂ ವಿಚಾರದಲ್ಲಿ ಪದ ಬಳಕೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ವ್ಯಕ್ತಿಗಾಗಲಿ ಆ ನೋವಾಗದ ರೀತಿ ಬಳಸ್ತಕ್ಕಂಥದ್ದು